ನಮಸ್ಕಾರ ಸ್ನೇಹಿತರೆ. ಮಂಗನಿಂದ ಮಾನವ ಎಂಬ ವಾಕ್ಯವನ್ನ ಬಹುಶಃ ನಾವು 2 ಅಥವಾ 3ನೇ ತರಗತಿಯಿಂದಲೇ ಓದುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಮಂಗನಿಂದ ಮಾನವ ಎಂದು ಹೇಳುವುದಾದರೆ ಇಂದಿನ ಮಂಗಗಳೇಕೆ ಮಾನವರಾಗಿ ಬದಲಾವಣೆಯಾಗುವುದಿಲ್ಲ ಎಂದು ಛೇಡಿಸುವ ಪ್ರಶ್ನೆಗಳೇ ಜಾಸ್ತಿಯಾಗಿವೆ. ಪುರಾತತ್ವ ಶಾಸ್ತ್ರಜ್ಞರು ಉತ್ಖನನ ಮಾಡುವುದರಲ್ಲಿ ನಮಗೆ ವಿಜಯನಗರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಶಾತವಾಹನ ತುಂಬಾ ಹಿಂದಕ್ಕೆ ಎಂದರೆ ಮೌರ್ಯ ಮತ್ತು ಹರಪ್ಪ ಸಂಸ್ಕೃತಿಗೆ ತೆಗೆದುಕೊಂಡು ಹೋಗಬಹುದು. ಇವುಗಳ ಕಾಲವು ಸಹ ಕ್ರಿಸ್ತಿಶಕವನ್ನು ದಾಟಿ ಹಿಂದಕ್ಕೆ ಹೋಗಿ ಕ್ರಿಸ್ತಿಶಕ ಪೂರ್ವ 5ನೇ ಶತಮಾನವನ್ನು ಕೂಡ ಸೇರಬಹುದು. ಇನ್ನು ಹೆಚ್ಚೆಂದರೆ ತಾಮ್ರಯುಗ, ನವಶಿಲಾಯುಗ ದಾಟಿ ಶಿಲಾಯುಗವೆಂದು ಕೂಡ ಹೇಳಬಹುದು. ಆದರೆ ಮಾನವ ಎಂದು ಜನಿಸಿದ ಎಂಬ ಪ್ರಶ್ನೆಗಳಿಗೆ, ಮಂಗನಿಂದ ಮಾನವ ಹೇಗೆ ಯಾವ ಕಾಲದಲ್ಲಿ ಭಿನ್ನವಾಗಿ ಬದಲಾದ ಎಂಬ ಪ್ರಶ್ನೆಗಳಿಗೆ ವಿಜ್ಞಾನಿಗಳಿಂದಾಗಲಿ ಅಥವಾ ಪುರಾತತ್ವ ಇಲಾಖೆಯಿಂದಾಗಲಿ ಸಂಪೂರ್ಣವಾದ ಹಾಗೂ ಸಮಂಜಸವಾದ ಉತ್ತರ ಕೊಡಲು ಇವತ್ತಿಗೂ ಸಾಧ್ಯವಾಗಿಲ್ಲ. ಮಾನವನ ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ವಿದ್ವಾಂಸರು, ವಿಜ್ಞಾನಿಗಳು ನೂರಾರು ವರ್ಷಗಳಿಂದ ಸಂಶೋಧನೆಯನ್ನು ನಡೆಸುತ್ತಾನೆ ಇದ್ದಾರೆ. ಈ ಕ್ಷಣಕ್ಕೂ ಅದು ಮುಂದುವರಿಯುತ್ತಾನೆ ಇದೆ. ಸಾವಿರಾರು ಚರ್ಚೆಗಳು ಸಹ ಮಾನವನ ಉಗಮದ ಕುರಿತಾಗಿ ನಡೆಯುತ್ತಾನೆ ಇವೆ. ಆದರೆ ಇಲ್ಲಿಯವರೆಗೂ ಮಾನವನ ಉಗಮ ಮತ್ತು ವಿಕಾಸ ಹೇಗೆ ಆಯಿತು ಎಂದು ಹೇಳಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಹಾಗೆ ಹೇಳಲು ಪುರಾವೆಗಳು ಕೂಡ ಸಂಪೂರ್ಣವಾಗಿ ದೊರೆತಿಲ್ಲ. ಹಾಗಾದರೆ ನಿಜವಾಗಿಯೂ ಮಾನವ ಈ ಭೂಮಿ ಮೇಲೆ ಹೇಗೆ ಜನ್ಮ ತಾಳಿದ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಲು ನಾವು ಇವತ್ತು ಪ್ರಯತ್ನ ಪಡೋಣ. ಹಾಗೂ ಭೂಮಿಯ ಮೇಲೆ ಹುಟ್ಟಿದ ಮೊದಲ ಪುರುಷ ಹಾಗೂ ಸ್ತ್ರೀ ಯಾರೆಂದು ತಿಳಿದುಕೊಳ್ಳುವ ಪ್ರಯತ್ನನೂ ಕೂಡ ಮಾಡೋಣ. ಈ ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮೊದಲು ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬ್ರಹ್ಮ ಸೃಷ್ಟಿಕರ್ತ, ಜಗತ್ತಿನ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ವಿಷ್ಣು ಪಾಲನಕರ್ತ, ಜಗತ್ತಿನ ಸೃಷ್ಟಿಯನ್ನು ಪಾಲಿಸುತ್ತಾನೆ. ಮಹೇಶ್ವರ ಲಯಕರ್ತ, ಎಲ್ಲವನ್ನು ಅಂತ್ಯಗೊಳಿಸುತ್ತಾನೆ. ಅದಕ್ಕೆಂದಲೇ ಇವರನ್ನ ತ್ರಿಮೂರ್ತಿಗಳೆಂದು ಕೂಡ ಕರೆಯುತ್ತಾರೆ. ಅಂದರೆ ಜನನ, ಜೀವನ, ಮರಣದ ಸಂಕೇತವಾಗಿದ್ದಾರೆ. ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿ ತ್ರಿಮೂರ್ತಿ ತತ್ವಗಳಿಂದ ಕೂಡ ಕೂಡಿದ್ದಾನೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ಈ ಪ್ರಪಂಚದ ಸೃಷ್ಟಿಕರ್ತ ಎಂದು ಹೇಳಲಾಗುತ್ತಿದೆ. ಬ್ರಹ್ಮನೇ ಮನುಷ್ಯ ಎಂಬ ಜೀವಿಯನ್ನು ಹುಟ್ಟುಹಾಕಿದ್ದ. ಆದರೆ ಈ ಜಗತ್ತಿನಲ್ಲಿ ಬ್ರಹ್ಮನು ಸೃಷ್ಟಿಸಿದ ಮೊದಲ ವ್ಯಕ್ತಿ ಯಾರು ಮತ್ತು ಅವನಿಗೆ ಜನ್ಮ ನೀಡಿದವರು ಯಾರು ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡುತ್ತಾನೆ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ಅನೇಕ ಧಾರ್ಮಿಕ ಪುಸ್ತಕಗಳಲ್ಲಿ ಕಂಡು ಬರುತ್ತವೆ. ಆದರೂ ಆ ಎಲ್ಲಾ ಉತ್ತರಗಳು ಸತ್ಯಗಳನ್ನು ಆಧರಿಸಿದೆ. ಆದರೆ ಆ ಎಲ್ಲ ಉತ್ತರಗಳು ಸತ್ಯಗಳೇ ಎಂದು ನಂಬಲು ಸಾಧ್ಯವಿಲ್ಲ. ಆದರೆ ಅವುಗಳಲ್ಲಿ ಎಷ್ಟು ಸತ್ಯವಿದೆ ಎಂಬುದನ್ನು ಕಂಡುಹಿಡಿಯುವುದು ಕೂಡ ಕಷ್ಟಕರ ಸಂಗತಿಯೇ ಆಗಿದೆ. ಹಿಂದೂ ಮಾನ್ಯತೆಗಳ ಪ್ರಕಾರ ಮಾನವ ಕುಲವು ಈ ಭೂಮಿಯಲ್ಲಿ ಮನುವಿನಿಂದ ಹುಟ್ಟಿತ್ತು ಮತ್ತು ಸ್ವಯಂ ಬ್ರಹ್ಮನೇ ಮನುವನ್ನು ಸೃಷ್ಟಿಸಿದ್ದ. ಆದರೆ ಪುರಾಣಗಳಲ್ಲಿ ಮನುವಿನ ಬಗ್ಗೆ ವಿಭಿನ್ನ ಕಥೆಗಳು ಕೂಡ ಇವೆ. ಪ್ರಪಂಚದ ಮೊಟ್ಟ ಮೊದಲ ಮಾನವ ಅದು ಸ್ವಯಂಭೂ ಮನು ಎಂದು ಹೇಳಲಾಗುತ್ತದೆ. ಹಾಗೂ ಮೊದಲ ಮಹಿಳೆ ಶತರೂಪ ಎಂದು ಕೂಡ ನಂಬಲಾಗಿದೆ. ಭಗವಾನ್ ಬ್ರಹ್ಮನು 11 ಪ್ರಭೇದಗಳನ್ನು ಮತ್ತು 11 ರುದ್ರಗಳನ್ನು ಸೃಷ್ಟಿಸಿದ್ದ. ನಂತರ ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿದನು ಎಂದು ನಂಬಲಾಗಿದೆ. ಮೊದಲ ಭಾಗವು ಮನು ಮತ್ತು ಎರಡನೆಯದು ಶತರೂಪ ಎಂದು ಪ್ರಕಟವಾಗಿದೆ. ಬ್ರಹ್ಮನು ಪ್ರಜಾಪತಿಗಳನ್ನು ಬೆಳಕಿನಿಂದ, ರುದ್ರರನ್ನು ಬೆಂಕಿಯಿಂದ ಮತ್ತು ಸ್ವಯಂಭೂ ಮನುವನ್ನು ಜೇಡಿ ಮಣ್ಣಿನಿಂದ ಸೃಷ್ಟಿಸಿದನೆಂದು ನಂಬಲಾಗಿದೆ. ಮನು ಜಗತ್ತಿಗೆ ಬಂದ ಮೊದಲ ಮಾನವ. ಆದ್ದರಿಂದಲೇ ಈ ಜಾತಿಯ ಹೆಸರು ಮಾನವ ಎಂದು ಕೂಡ ಅನ್ನಲಾಗುತ್ತಿದೆ. ಸಂಸ್ಕೃತದಲ್ಲಿ ಇದನ್ನು ಮನುಷ್ಯ ಎಂದು ಕರೆಯಲಾಯಿತು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮ್ಯಾನ್ ಎಂಬ ಹೆಸರನ್ನು ಸಹ ಬಳಸಲಾಗಿದೆ. ಈ ಎಲ್ಲ ಹೆಸರುಗಳು ಮೊದಲ ಮಾನವ ಮನುವಿನೊಂದಿಗೆ ನೇರ ಸಂಬಂಧ ಹೊಂದಿದೆ ಎಂದು ಪ್ರತೀತಿ ಇದೆ. ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ತನ್ನ ಕೆಲಸ ಕಾರ್ಯಗಳಲ್ಲಿ ಕೃತಿಯಲ್ಲಿ ನಿರತನಾಗಿದ್ದನು. ಇದ್ದಕ್ಕಿದ್ದಂತೆ ಅವನಲ್ಲೊಂದು ಕಾಯ ಉತ್ಪತ್ತವಾಗಿ ಅವರೆದುರು ಬಂದು ನಿಂತಿತ್ತು. ಅದು ಸಾಮಾನ್ಯವಾದ ಕಾಯವಾಗಿರಲಿಲ್ಲ. ಅದು ಅವನ ಹಾಗೆಯೇ ನೆರಳಿನಂತೆ ಇತ್ತು. ಈ ನೆರಳು ನೋಡಿದ ನಂತರ ಸ್ವಲ್ಪ ಸಮಯದ ನಂತರ ಬ್ರಹ್ಮನಿಗೆ ತನ್ನ ಜೊತೆ ನಡೆದ ಈ ಘಟನೆ ಆದರೂ ಏನು ಅನ್ನುವುದು ಅರ್ಥವಾಗುವುದಿಲ್ಲ. ಇದೇ ನೆರಳು ಮಾನವನಾಗಿ ಜಗತ್ತಿನ ಮೊದಲ ಮಾನವ ಎಂದು ಕರೆಯಲಾಯಿತು. ಇದನ್ನು ಸ್ವಯಂಭೂ ಮನು ಎಂದು ಕೂಡ ಕರೆಯುತ್ತಾರೆ. ಹಿಂದೂ ನಂಬಿಕೆಯ ಪ್ರಕಾರ ಮೊದಲ ಮನುಷ್ಯ ಬ್ರಹ್ಮನಿಂದ ರಚಿತನಾದನೋ ಅದೇ ರೀತಿಯಲ್ಲಿ ಬೈಬಲ್ ಹಾಗೂ ಕುರಾನ್ಗಳಲ್ಲೂ ಕೂಡ ದೇವರ ಶರೀರದಿಂದಲೇ ಒಂದು ನೆರಳು ಉತ್ಪತ್ತಿಯಾಯಿತು. ಆ ನೆರಳೇ ಮುಂದೆ ಮಾನವನಾಗಿ ಪರಿವರ್ತನೆಗೊಂಡಿತು ಎಂದು ಬರೆಯಲಾಗಿದೆ. ಈ ನೆರಳು ಮನುವಿನಂತೆಯೇ ಈಶ್ವರನ ನೆರಳಾಗಿತ್ತು ಮತ್ತು ಅವನಂತೆಯೇ ಕಾಣುತ್ತಿತ್ತು ಎಂದು ಹೇಳಲಾಗಿದೆ.
ಬೈಬಲ್ನಲ್ಲಿ ಕಂಡ ಈ ಪ್ರತಿಬಿಂಬವನ್ನ ಮೊದಲ ಮನುಷ್ಯನಿಗೆ ಆಡಮ್ ಎಂದು ಹೆಸರು ನೀಡಲಾಗಿದೆ ಹಾಗೂ ಮೊದಲ ಸ್ತ್ರೀಯನ್ನ ಈವ್ ಎಂದು ಕೂಡ ಕರೆಯಲಾಗುತ್ತಿದೆ. ಆಡಮ್ ಅಂಡ್ ಈವ್ ಎನ್ನುವ ಕಥೆಯನ್ನು ನೀವು ಹಲವಾರು ಪುಸ್ತಕಗಳಲ್ಲೂ ಕೂಡ ಓದಿರಬಹುದು. ಇದರ ಉಲ್ಲೇಖ ಕೂಡ ಕುರಾನ್ನಲ್ಲಿಯೂ ಇದೆ. ಈ ಎರಡು ಕಥೆಗಳಿಂದ ಅರ್ಥವಾಗುವ ವಿಷಯವೇನೆಂದರೆ ಮನುವೆ ಮೊದಲ ಮಾನವನಾಗಿದ್ದು ಆತನೇ ಮೊದಲ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಜನ್ಮ ತಾಳಿದ್ದು ಎಂದು ಪ್ರತೀತಿ ಇದೆ. ಈ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ಮನು ಮತ್ತು ಶರತ್ ರೂಪ ಜನನದ ಬಗ್ಗೆ ಪುರಾಣಗಳಲ್ಲಿ ಕೆಲವು ಅಸಮಾನತೆಗಳು ಕಂಡುಬರುತ್ತವೆ. ಅದೇ ಸಮಯದಲ್ಲಿ ಯಾವುದೇ ಗರ್ಭವಿಲ್ಲದೆ ಈ ಜಗತ್ತಿನಲ್ಲಿ ಬರುವ ವಿಷಯವು ಪುರಾಣಗಳ ಕಥೆಗಳಿಗೆ ಹೋಲುತ್ತದೆ. ಪುರಾಣಗಳ ಪ್ರಕಾರ ಮನು ಮತ್ತು ಶತ್ರುಪ ಜನನ ನಂತರ ಭೂಮಿಯ ಮೇಲೆ ಮಾನವ ಜನನ ಸ್ಥಾಪಿಸಲು ಬ್ರಹ್ಮನು ಆದೇಶಿಸಿದನೆಂದು ನಂಬಲಾಗಿದೆ. ಅದೇ ರೀತಿ ಆಡಮ್ ಹುಟ್ಟಿದ ನಂತರ ಭೂಮಿಯ ಮೇಲೆ ಮಾನವನ ಜಗತ್ತು ಸ್ಥಾಪಿಸಿರುವ ಕಥೆಯನ್ನು ಬೈಬಲ್ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಭೂಮಿಯ ಮೊದಲ ಮನುಷ್ಯನಾದ ಹುಟ್ಟಿನಿಂದ ಅದರ ವಿಸ್ತರಣದವರೆಗೆ ಅನೇಕ ವಿಚ್ಛಿನ್ನ ಕಥೆಗಳು ಕೇಳಿ ಬರುತ್ತವೆ. ಇದು ಆಸಕ್ತಿದಾಯಕ ಮತ್ತು ಆಶ್ಚರ್ಯದಾಯಕವಾಗಿದೆ. ಆದರೆ ಈ ಕಥೆಗಳಲ್ಲಿ ಅಡಗಿರುವ ಸಂಗತಿ ಮಾತ್ರ ಮಾನವ ಕುಲಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಬಹಿರಂಗಪಡಿಸಲು ಸಹಾಯವಾಗುತ್ತದೆ ಎಂದು ನಂಬಲಾಗಿದೆ. ಮಾನವನ ಜನನ ನಿಜಕ್ಕೂ ಒಂದು ನಿಷ್ಕರ್ಷ. ಇದರ ಬಗ್ಗೆ ಸಂಶೋಧನೆಗಳು ಇವತ್ತಿಗೂ ನಡೆಯುತ್ತಾನೆ ಇರುತ್ತವೆ. ಈ ಪ್ರಶ್ನೆಗೆ ನಿಜವಾದ ಉತ್ತರ ಕೊಡುವುದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಇಂತಹ ಹಲವಾರು ಸಂಶೋಧನೆಗಳು ನಮ್ಮ ಪುರಾಣಗಳಲ್ಲಿ, ನಮ್ಮ ವಿಜ್ಞಾನದ ಪುಸ್ತಕಗಳಲ್ಲಿ ನಾವು ಕಂಡುಕೊಳ್ಳುತ್ತೇವೆ ಹಾಗೂ ಅವುಗಳ ಮೂಲಕ ಮಾನವನ ಉತ್ಪತ್ತಿ ಹೇಗೆ ಆಯಿತು ಎನ್ನುವುದನ್ನ ಕಂಡುಹಿಡಿಯುವ ಪ್ರಯತ್ನ ನಮ್ಮಲ್ಲಿ ನಡೆಯುತ್ತಾನೆ ಇದೆ. ಆ ಪ್ರಯತ್ನ ಹೀಗೆ ನಡೆಯಲಿ, ಆ ಸಂಶೋಧನೆ ಒಂದಿಲ್ಲ ಒಂದು ದಿನ ಮಾನವನ ಉತ್ಪತ್ತಿ ಹಾಗೂ ಹುಟ್ಟುವಿನ ಬಗ್ಗೆ ಸ್ಪಷ್ಟ ಒಂದು ರೂಪ ತಾಳುತ್ತದೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.